ಮಂಗಳೂರಿನ ಎಂಆರ್ಪಿಎಲ್ ಸೇರಿದಂತೆ ಕೆಲ ಬೃಹತ್ ಕಂಪನಿಗಳಲ್ಲಿ ಸ್ಥಳೀಯ ತುಳುನಾಡಿನ ಯುವಕರಿಗೆ ಉದ್ಯೋಗ ನೀಡುವಂತೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜೆಡಿಎಸ್ ವತಿಯಿಂದ ಕಾಟಿಪಳ್ಳ ಎಂಆರ್ಪಿಎಲ್ ಕಂಪನಿಯ ಮುಖ್ಯ ದ್ವಾರದ ಎದುರು ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸಂಸದ ಪ್ರಜ್ವಲ್ ರೇವಣ್ಣ, ಎಂಆರ್ಪಿಎಲ್ನಲ್ಲಿ ಸ್ಥಳೀಯರಿಗೆ ಅವಕಾಶ ನಿರಾಕರಿಸಲಾಗಿದೆ. ಈ ಮೂಲಕ ಪ್ರಾದೇಶಿಕತೆಗೆ ಮಾನ್ಯತೆಯನ್ನು ನೀಡಿಲ್ಲ. ಹೀಗಾಗಿ ತುಳುನಾಡಿನ ಜನರ ಜೊತೆ ನಾವು ಇದ್ದೀವಿ ಎಂದು ಈ ಹೋರಾಟವನ್ನು ಮಾಡುತ್ತಿದ್ದೇವೆ. ಎಂಆರ್ಪಿಎಲ್ಗಾಗಿ ಕರಾವಳಿಯ ಜನರು 3,000 ಎಕರೆಯಷ್ಟು ಭೂಮಿಯನ್ನು ನೀಡುವಾಗ ಯಾಕೆ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡುತ್ತಿಲ್ಲ ಎಂಬುದೇ ನಮ್ಮ ಪ್ರಶ್ನೆ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಜನತಾ ದಳದ ಅಧ್ಯಕ್ಷರಾದ ಅಕ್ಷಿತ್ ಸುವರ್ಣ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಮಂಗಳೂರು ಭಾಗದಲ್ಲಿ ಏನು MRPL ಅನ್ನೋ ಒಂದು ಕಂಪ್ನಿ ಇವತ್ತು ಸ್ಥಾಪನೆಯಾಗಿ ಇವತ್ತು ನಾವೊಂದು ಸುಮಾರು 3 ಹಂತದಲ್ಲಿ 2,800 ಎಕರೆನ ಏನು ಪಡೆದು ನಮ್ಮ ಮಂಗಳೂರಿನ ಭೂಮಿಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಕೈಗಾರಿಕೆ ಏನು ಆಗಿ ನಿಂತಿದೆ. ಈಗಾಗಲೇ ನಾವು 1 ತಿಂಗಳಿಂದ ನೋಡ್ತಾ ಇದ್ದೀವಿ, ಭಾಳಷ್ಟು MRPLಲ್ಲಿ ಲೋಕಲ್ಸ್ಗೆ ಜಾಬ್ ನಾವು ಕೊಡ್ತಾ ಇಲ್ಲ, ಕೇವಲ ಹೊರದ ರಾಜ್ಯದವರಿಗೆ ಮಾತ್ರ ಕೆಲಸ ಕೊಡೋ ಅಂಥ ಕೆಲಸ ಮಾಡ್ತಾರೆ. ಪ್ರಾದೇಶಿಕತೆನ ಎತ್ತಿಡಿಯೋಂಥ ಕೆಲಸನ ಮಾಡ್ತಿಲ್ಲ ಅನ್ನೋ ಒಂದು ಭಾವನೆಗಳು ಏನಿವತ್ತು ಮಂಗಳೂರಿನ ಭಾಗದ ತುಳುನಾಡಿನ ಜನದ ಯುವಕರಲ್ಲಿ ಏನು ಕಾಡ್ತೈತೆ. ಆ ವಿಚಾರನ ಇಟ್ಕೊಂಡು ನಾನು ಆಗಲೇ ಒಂದು 10 days ಬಿಫೋರ್ ನಾನು ಟ್ವೀಟು ಮಾಡಿದ್ದೆ. ಆಗ ಸಂದರ್ಭದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ಒಪ್ಪಿಗೆ ತೊಗೊಂಡಿದ್ದಾರೆ. ಒಪ್ಪಿಗೆ ಮಾಡಿದಂಥ ಒಂದು ಸಿಹಿ ಸುದ್ದಿನ ಕೊಡ್ತೀವಿ ಅಂತ ಅವತ್ತೇನು ತಿಳಿಸಿದರು. ನಂತರ ಮತ್ತೆ ರೀಸೆಂಟ್ ರಿಕ್ರೂಟ್ಮೆಂಟಲ್ಲಿ ಅಂದರೆ ಸುಮಾರು 230 ಜನ ರಿಕ್ರೂಟ್ಮೆಂಟ್ ಏನಾಗಿದೆ, ಆ ರೀಸೆಂಟ್ ರಿಕ್ರೂಟ್ಮೆಂಟಲ್ಲಿ ಇವಾಗ ಕೇವಲ ಬರೀ 4